ಹೊಸಬೆಟ್ಟು ಕೋರ್ದಬು ದೇವಸ್ಥಾನದಲ್ಲಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಅವರು ಮಲೇರಿಯಾ ಡೆಂಗ್ಯೂ ರೋಗದ ಬಗ್ಗೆ ಜಾಗೃತಿ ವಹಿಸುವಂತೆ ಸೂಚಿಸಿ ಮಾಹಿತಿ ನೀಡಿದರು. ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಜಾಗೃತಿ ವಹಿಸಬೇಕು, ಮಾತ್ರವಲ್ಲ ಇತರರಿಗೆ ಮಾಹಿತಿ ನೀಡಬೇಕು ಎಂದರು. ಕೊರೋನಾ ಸೋಂಕಿನ ನಡುವೆ ಮಲೇರಿಯಾ ಡೆಂಗ್ಯೂ ನಿರ್ಲಕ್ಷಿಸಬಾರದು. ಮಂಗಳೂರು ಮಹಾನಗರ ಪಾಲಿಕೆ ಉಚಿತವಾಗಿ ಸೊಳ್ಳೆ ಪರದೆ ವಿತರಿಸುತ್ತಿದ್ದು, ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. ಒಂದು ಕಡೆ ಅದನ್ನು ನಾನು ಹೇಳಿದಾಗೆ ಈಗ ವೆಕ್ಟರ್ ಬಾರ್ನ್ ಡಿಸೀಸ್ ಸೊಳ್ಳೆಯಿಂದ ಬರುವಂಥ ಕಾಯಿಲೆಗಳು, ಅದರ ಬಗ್ಗೆ ಮಳೆಗಾಲ ಬಂದಾಗ ನಾವು ಜಾಗರೂಕತೆಯಾಗಬೇಕಾಗಿದೆ. ಆ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ನಾವು ನೆನಪಿಡ್ತೇವೆ ಅನ್ನೋ ಕಾರಣಕ್ಕಾಗಿ ಮಂಗಳೂರು ಸಿಟಿ ಕಾರ್ಪೊರೇಷನ್ ವತಿಯಿಂದ ನಮ್ಮ ಕಾರ್ಪೊರೇಷನ್ ಲಿಮಿಟ್ಸಲ್ಲಿ ಯಾರೆಲ್ಲ ಇದ್ದಾರೆ ಪ್ರತಿ ಬೂತಿಗೆ 1,000 ಈ ಸೊಳ್ಳೆ ಪರದೆ ಅಂದರೆ ಕೆಮಿಕಲ್ ಹಾಕಿರ್ತಾರೆ, ಕೆಮಿಕಲಿ ಟ್ರೀಟೆಡ್ ಸೊಳ್ಳೆ ಪರದೆಗಳನ್ನು ಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ವೇಳೆ ನಿಮಗೆ ಸೊಳ್ಳೆ ಪರದೆ ಹಾಕಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿ ಇದ್ದರೆ ಈ ಸೊಳ್ಳೆ ಪರದೆಯನ್ನು ಬೆಡ್ ಮೇಲೆ ಇಟ್ಟರು ಸಹ ಸ್ವಲ್ಪ ಆಗ್ತದೆ, ಯಾಕೆಂದರೆ ಅದಕ್ಕೆ ಕೆಮಿಕಲ್ಸ್ ಇರ್ತದೆ, ಸೊಳ್ಳೆ ಹತ್ರ ಬರುವುದಿಲ್ಲ. ಇದೇ ಸಂದರ್ಭ ಫಲಾನುಭವಿಗಳಿಗೆ ಸೊಳ್ಳೆ ಪರದೆ ವಿತರಿಸಿದರು. ಕೋರ್ದಬು ದೇವಸ್ಥಾನದ ಬುಟ್ಟಿಯೊಂದರಲ್ಲಿ ನೀರು ನಿಂತು ಮಲೇರಿಯಾ ಸೊಳ್ಳೆಗಳ ಮೊಟ್ಟೆಗಳನ್ನು ಸ್ವತಃ ಶಾಸಕರು ನಾಶಪಡಿಸಿದರು. ಸ್ಥಳೀಯ ಕಾರ್ಪೊರೇಟರ್ ವರುಣ್ ಚೌಟಾ, ವಿಠಲ ಸಾಲ್ಯಾನ್, ಆರೋಗ್ಯ ಇಲಾಖೆ, ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಉಪಸ್ಥಿತರಿದ್ದರು.